ಬೆಳಗಾವಿ ಜಿಲ್ಲೆಯ ತೋರಣಹಳ್ಳಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ನ್ಯಾಯವಾದಿ ಚೆಲುವಕ್ಕ ಗಡ್ಕರಿ ಹಾಗೂ ತಂದೆ ಲಕ್ಷ್ಮಣ್ ಗಡ್ಕರಿ ಮೇಲೆ ಹಲ್ಲೆ ನಡೆದಿದೆ. ನ್ಯಾಯವಾದಿ ಕುಟುಂಬ ಸ್ವಂತ ಜಾಗದಲ್ಲಿ ಭವನ ನಿರ್ಮಿಸುವಂತೆ ತಡೆಯಲು ಹೋದಾಗ ಭೀಮಾ ತಳವಾರ ಕುಟುಂಬಸ್ಥರು ಹಲ್ಲೆ ನಡೆಸಿದ್ದಾರೆ. ಮೊದ್ಲಿಗೆ ರೀ ಮೊನ್ನೆ ಒಂದ್ಸರಿ ರೀ 27 ತಾರೀಕು ರೀ ಅದು ಸಮುದಾಯ ಭವನ ಕಟ್ಟಾರ್ದೀವು ನೀವು ಜಾಗ ಬಿಟ್ರತ್ತಂದ ಫಸ್ಟ್ ಪೈಲ ಬಂದು ಹೇಳಿರಿ 6 ತಿಂಗಳ ಹಿಂದೆ ಬಂದು ಹೇಳಿರಿ. ತೋರ್ನಳ್ಳಿ ಗ್ರಾಮ ಪಂಚಾಯತಿ ಜೈನಾಪುರ ಬರ್ದಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ನಾ ಏನು ನೀವು ಗೌರ್ಮೆಂಟ್ದಿಂದ ಏನೋ ದಾಖಲೆ ಮಾಡಿರ್ಬಿ ಅದೆಲ್ಲ ಸುಳ್ಳೈತಿ. ನಮ್ಮ ಅಜ್ಜನ ಹೆಸರು ಮೇಲೆ ಜಾಗ ಐತಿ, ನಾವೇನೋ ವಾರಸ ಮಾಡ್ಕೊಂಡಿಲ್ಲ ಅಂದ್ಬೇಕು. ನಾವು ಕಬ್ಜಾ ಬಿಟ್ಟು ಕೊಡಂಗಿಲ್ಲ, ನಾವು ವಾರಸ ಮಾಡ್ಬೇಕು. ನಿಮ್ ಸಮಾಜ ಸರ್ಕಾರ ಜಾಗ ಎಲ್ಲಿ ಬರ್ತೈತಿ ಅಲ್ಲಿ ಕಟ್ಕೋತ ಹೇಳಿದ್ರಿ. ಅಂದ್ರೆ ಬಿ ಅವ್ ಭೀಮಾ ಸತ್ಯಪ್ಪ ತಳವಾರ್ಲಿ ಎಲ್ಲಾ ಫೇಕ್ ನಕಲಿ ದಾಖಲೆಗಳನ್ನು ಸೃಷ್ಟಿಸ್ರಿ ಅಲ್ಲಿ ನಮ್ಮ ಕಬ್ಜಾದಾಗ ಸಮುದಾಯ ಭವನ ಕಟ್ತೇನಂತಂದು ಹೇಳಿ ಬಂದ್ ಕಿಶಂದ್ರಿ ದಾಳಿ ಮಾಡಿದ್ರಿ. ಫಸ್ಟ್ ಒಂದ್ಸರಿ ಬಿ ಕೇಸ್ ಐತ್ರಿ ಅವ್ರ ಮ್ಯಾಗ 3210/22 HPCದಾಗ ಐತ್ರಿ. ಅವ್ರು ಯಾವ್ದೇ ತರ ಆಕ್ಷನ್ ತೋರಣಿಲ್ರಿ ಪೊಲೀಸರು. ಈಗ ನಾ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಮನೆ ಎದ್ರ ಬಿ FIR ಮಾಡಿದೇನ್ರಿ ಸರ್. FIR ಇವತ್ರಿ ನಾನು ಕೋರ್ಟ್ದಾಗ ವರ್ಕ್ ಮಾಡದೇನ್ರಿ. ನಮ್ಗ ನಮ್ ಶಿವಾಜಿ ಗಡ್ಕರಿ ಅಂತ ನಮ್ಮ ಅಣ್ಣ ಕಾಲ್ ಮಾಡಿದ್ರು. ತಾತ್ಯಾನು ಬಡ್ಯಾತಾರು ಮತ್ತೆ ಎಲ್ಲರಿಗೂ ಒಳಗಿದಾರು ಒಂದ್ ಸ್ವಲ್ಪ ಬಾನಿ ಅಂತಂದ್ರಿ. ಅಣ್ಣ 1-2 ಕೇಸ್ ಅಟೆಂಡ್ ಆದೇನ್ರಿ. ನಾ ಮನಿಗ್ ಹೋಗ್ಬಿಟ್ಟೇನ್ರಿ. ಮನಿಗ್ ಹೋದೇನ್ರಿ, ಬಸ್ಸಿಗೆ ಹೋದೇನ್ರಿ. 12 ಗಂಟೆ ಐತ್ರಿ. 12 ಗಂಟೆಗೆ ಐತ್ರಿ. ಹೋಗಿನ ಅನ್ನಪ್ಪ ಹಸದೇನದಾರ ಮೆಂಬರ್ ಅವ್ನ್ ಕೇಳ್ರಿ, ತಾತ ನೀವು ಮನಿಗೆ ಇದು ಕಟ್ಟೋದಿರ್ಲಿಲ್ಲ, ಜಾಗ ಕಟ್ಟಡಕ್ಕೆ ಏನು ಪ್ರೂಫ್ ಐತಿ, ನಾವ್ಯಾಕ ನಿನಗೆ ಪ್ರೂಫ್ ಕೊಡೋನು, ನಿನಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ನೀ ಪ್ರೂಫ್ ತೋರೋಗ್ಲಾ, ನೀವು ವಕೀಲ್ತಿದ್ಯಾ ಅಂದ್ರಿ. ಅದೇ ಸರ್ವೆ ನಂಬರ್ 6ದಾಗ ನಮ್ಮ ಅಜ್ಜನ ಆಸ್ತಿ ಬರ್ತಿದ್ವಿ, ನಮ್ಮ ಅಪ್ಪಂದು ವರ್ಷ ಐತಿ, ನಾವೆಲ್ಲರೂ ದೇವು, ನಮ್ನ ಯಾರಿಗೆ ಕೇಳುದೇ ಯಾಕೆ ತಗೋರದೀಪ ಅಂತಂದ್ರು. ನಾವು ಯಾಕೆ ಕಟ್ಟದಿ ಅಣ್ಣ ರೀ, ನನ್ನ ಕಡೆ ರಾಜಕೀಯ ಬೆಂಬಲ ಐತಿ, ನಂದು ರೌಡಿಸಮ್ ಐತಿ, ನಂದು ಏನ್ ಬೇಕಾದ್ರೆ ನನ್ನ ಕಡೆ ಪವರ್ ಐತತ ಅಂದ್ರೆ ಭೀಮಾ ಸತ್ಯಪ್ಪ ತಳವಾರ ಅಂದ್ರಿ. ನೀನು ಎಲ್ಲಿ ಹೋಗಿ ಏನು ಮಾಡ್ತೀವಿ ಮಾಡೋವು, ನಿನ್ನ ತಂದೆನ ನಿನ್ನ ನಾವು ಜೀವ ಸಹಿತ ಬಿಡಂಗಿಲ್ಲ, ನಾವೆಲ್ಲ ಸಮಾಜದವ್ರು ಒಗ್ಗೂಟ್ಟಿದ್ದೇವೆ, ನಮ್ಮ ಸಮಾಜ ನಮ್ಮ ಬೆನ್ನ ಹಿದ್ದೆ ಐತಂದು ಹೇಳಿರಿ ಅಂತ. ನಾವು ಸರ್ವೆ ನಂಬರ್ 6ದಾಗ ನಾವು ಆರ್ಸೋ ಪ್ರಕಾರ ನಾವಿದೇವೆ, ನೀವು ಯಾಕೆ ಬಂದು ಸಮಾಜ ಇರಲಿ ಏನೂ ಇರಲಿ, ಈಗ ಆಲ್ರೆಡಿ ಒಂದು ಕೇಸ್ ಇರ್ಬೇಕಾದ್ರೆ ಭೀ ಯಾಕೆ ಹಿಂಗೆ ಬಂದು ದಾಳಿ ಮಾಡೋದಿರತ್ತೆ ಕೇಳಿದ್ರಿ. ಅಣ್ಣ ಕೇಳೋದ್ಕಾದ್ರೂ ಅದಕ್ಕೆ ಕಾಗದಲ್ಲ ಕೇಳೋದ್ ಕರಿ ನಿನಗೆ ಎಲ್ಲಿ ಬೇಕಲ್ಲಿ ಹೋಗಿ ತೋರೋಗೋ ಅಂತಂದು ಅವಾಚ್ಯ ಶಬ್ದಗಳನ್ನ ಬ್ಯಾಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲಾರು ಬಂದ್ ಕೈಸಂದು ಬಿಡಾಕ ಶುರು ಮಾಡ್ರಿ. ಹಾ ರೀ, ಯಾರ್ಯಾರು ಬಡದ್ರಿ? ಎಲ್ಲಾರು ಹೆಸರೆಲ್ಲ ಬರ್ಕೊಂಡಾರ್ರಿ ಎಲ್ಲ. ಹೌದ್ರಿ, ಎದ್ರ ಸಂಬಂಧ ರೀ? ಏನ್ ಕಾರಣ ಏನ್ರಿ? ಜಾಗ ಸಂಬಂಧ. ಜಾಗ ಸಂಬಂಧ ರೀ? ಜಾಗ ಸಂಬಂಧ ಮತ್ತೆ ಕಟ್ತೇವೆ ನಾವು ಕಟ್ಟುಕೊಡ್ರ ಅದ್ರ ಸಂಬಂಧ ಜಗಳ ಆಗ್ತದೆ. ಆ ಜಾಗದಾಗ ಏನ್ ಕಟ್ಟತ್ತೀರ್ರಿ? ಸಂಬಂಧಿ ಭಗವಾನ್ ಕಟ್ಟಾರ. ಅದಕ್ಕೆ ನಿಮ್ಗೆ ತಕರಾರು ಐತೇನ್ರಿ? ಕಟ್ಬಾರ್ದ ತಕರಾರು ಐತಿ. ನಿಮ್ಮ ಹೊಲ್ದಾಗ ಕಟ್ಟದವ ಜಾಗ. ಈಗ ನಿಮ್ ಜಾಗದಾಗ ಅವ್ರ ಸಮುದಾಯ ಭವನ ಕಟ್ಟತ್ತಿರೋ, ಅದಕ್ಕೆ ನೀವು ಬ್ಯಾಡ ಅನ್ನ ನಿಮ್ ಮೇಲೆ ಬಡ್ದಾರ, ಜಗಳ ಮಾಡಿ ಬಡ್ದಾರ. ಸೂಕ್ತ ಅನಿಸ್ತೈತಿ. ಮತ್ತು ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗತ್ತಂದ್ರೆ ಸಾರ್ವಜನಿಕ ಗತಿ ಹೆಂಗ, ಡಿಪಾರ್ಟ್ಮೆಂಟ್ ಏನು ಮಾಡಾಕತ್ತೈತಿ, ಪೊಲೀಸ್ ಇಲಾಖೆ ಏನು ಮಾಡಾಕತ್ತೈತಿ, ರಕ್ಷಣೆ, ಸಾರ್ವಜನಿಕ ರಕ್ಷಣೆ ಇಲ್ಲ, ನ್ಯಾಯವಾದಿಗಳ ರಕ್ಷಣೆ ಇಲ್ಲ. ಈಗ ನೋಡ್ರಿ, ಇವತ್ತು ತೋರ್ನಹಳ್ಳಿಯಾಗ ಪಂಚಾಯತಿ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಸೇರಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಲ್ಲಿ ಖಾಸಗಿ ವ್ಯಕ್ತಿ ಮೇಲೆ ಇದ್ದಂಥ ಜಾಗ ಅದನ್ನು ಸಮುದಾಯ ಭವನಲ್ಲಿ ಕಟ್ಟದಾರು. ಅದನ್ನು ತಡ್ಯಾಕೆ ಹೋದಾಗ ಇವ್ರ ಅಲ್ಲಿ ಭೀಮಾ ತಳವಾರ್ ಅನೇಕ ಅಲ್ಲಿ ಅವ್ರ ಬೆಂಬಲಿಗರು ಸೇರ್ಕೊಂಡು ವಕೀಲ್ ಅನ್ನೋದೇ ಅವರ ತಂದೆಗೂ ಕೂಡ ಅವ್ರಿಗೂ ಕೂಡ ಹಲ್ಲೆ ಮಾಡಿದವರು, ಮಾರಣಾಂತಿಕ ಹಲ್ಲೆ ಮಾಡಿದವರು. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಮುಂದುವರೆದ್ರೆ ಮತ್ತು ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಕತ್ತಂದ್ರೆ ನಾವು ಸಂಬಂಧಪಟ್ಟ ಪಂಚಾಯತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಭಟನೆ ಮಾಡ್ತೀವಿ. ತಕ್ಷಣ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಬಂಧಿಸಬೇಕು.
ಸರ್ ಏನಿಲ್ಲ ಇಲ್ಲಿ ತೋರನಹಳ್ಳಿ ಗ್ರಾಮದಾಗ ಒಂದು ವಯಸ್ಸಾದ ತಂದೆ ಮತ್ತು ಅವ್ರ ಮಗಳ ವಕೀಲರಿದ್ರು. ಅದಕ್ಕೆ ಅಲ್ಲಿ ಒಂದು ಬಡವ್ರದ ಇದನ್ನು ಜಾಗ ಕಸ್ಕೊಂಡ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾನಂತ ಅನ್ಕದರು. ಆದರೆ ಈ ಸಮಾಜ ಹೆಸರು ಹೇಳಿ ಇವ್ರು ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಅಂಬೇಡ್ಕರ್ಗೆ ಒಂದು ಮಹಾನ್ ವ್ಯಕ್ತಿ ಆದ ಹೆಸರು ಹೇಳಿ ಇವ್ರು ಫಾಯ್ದೆ ತೊಕ್ಕದರು. ಅಲ್ಲಿ ಒಬ್ರಿಗೆ ಬಡವರಿಗೆ ಹಾಂ ರೀ, ಅದು ಸಮಾಜ ಕಲ್ಯಾಣದವ್ರು ಕೊಟ್ಟಿದಾರಂತ ನಮ್ಗೆ ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ ಅವರು, ಸಾಣಿ ಮೇಡಮ್ ಅವರು. ಅದಕ್ಕೆ ನಾವು ಈಗಾಗಲೇ ಅದನ್ನು ತಕರಾರು ಐತೆ ಅಂತ ಎಲ್ಲ ಕಡೆ ನಾವು ಇದನ್ನು ಕೊಟ್ಟಿದ್ದಾರೆ. ಆದ್ರೂ ಪೊಲಿಟಿಷಿಯನ್ದಾಗೂ FIR ಹರಿದಾರೆ ಆ ವ್ಯಕ್ತಿ, ಈಗ ಹಲ್ಲೆ ಮಾಡಿದಾರಲ್ಲ ಆ ವ್ಯಕ್ತಿ ವಿರುದ್ಧ. ಆದ್ರೂ ಆ ವ್ಯಕ್ತಿ ಆದ್ರೆ ನಂಗೆ ಯಾವ FIR ಮಾಡ್ರೆ ಏನಾಗೋದೈತಿ, ಮತ್ತು ಅವ್ರು ಯಾರು ವಕೀಲರು ಇದ್ರೇನ, ಕಾಯ್ದೆ ಇದ್ರೇನ, ನಮ್ಗೆ ಯಾವ ಮೀಡಿಯಾ ಇದ್ರೇನ ಈ ಟೈಪ್ ಮಾತಾಡಿದಾರೆ ಅವ್ರು.